ಹಾಯ್ ನಮಸ್ತೆ, ನಾವಿವಾಗ ಸಿದ್ದಯ್ಯನಪುರದಲ್ಲಿದ್ದೀವಿ. ನಮ್ಮ ಇಡೀ ಸರ್ಕಸ್ ತಂಡ ಸೇರಿಕೊಂಡು ಇಲ್ಲಿ ಮಕ್ಕಳಿಗೆ ಏನೆಲ್ಲ ಅಗತ್ಯತೆ ಇದೆ ಅದನ್ನು ಕೊಡುವಂಥ ಒಂದು ಕೆಲಸವನ್ನು ನಮಗೆ ದೇವರೇನು ಶಕ್ತಿ ಕೊಟ್ಟಿದ್ದಾರೆ ಅದನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಹೆಸರು ನಾರಾಯಣ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಯ್ಯನಪುರ ಚಾಮರಾಜನಗರ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಶಾಲೆಯಲ್ಲಿ ನಾನು ಬಂದಾಗ ತುಂಬ ಕಷ್ಟ ಇತ್ತು. ಈ ಶಾಲೆಯಲ್ಲಿ ಹೇಗೆ ನಡ್ಸ್ಕೊಂಡು ಹೋಗೋದು ಅನ್ನೋ ಒಂದು ಭಯ ಇತ್ತು. ಈಗ ಒಂದು 4 ವರ್ಷಗಳಿಂದ ರೂಪೇಶ್ ಸರ್ ನನಗೆ ಪರಿಚಯ ಆಗ್ತಾರೆ ಫೇಸ್ಬುಕ್ಕಲ್ಲಿ. ಕೇಳಿದರೆ ದಯವಿಟ್ಟು ನಮ್ಮ ಶಾಲೆಗೆ ಬನ್ನಿ, ಒಂದಷ್ಟು ಮಕ್ಕಳು ಸಹಾಯ ಮಾಡಿ ಅಂತ. ಅವರು ಒಂದಿನ ಖಂಡಿತ ಬರ್ತೀನಿ ಸರ್ ಅಂತ ಹೇಳಿದರು. ಅದು ಈ ದಿನ ವರಲಕ್ಷ್ಮಿ ಹಬ್ಬದ ದಿನ ಇಲ್ಲಿ ಬಂದು ಆಚರಣೆ ಮಾಡಿಕೊಂಡು ಮಕ್ಕಳಿಗೆ ಇವತ್ತು ಪುಸ್ತಕ, ಬ್ಯಾಗು, ಒಂದಷ್ಟು ನೋಟ್ ಬುಕ್ಸ್ಗಳ ಪರಿಕರಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ವಿಡಿಯೋ ಮಾಡ್ತಾರಂಥ ಉದ್ದೇಶ ಏನು ಅಂತಂದ್ರೆ, ನಾನು ನನ್ನ ಕೈಯಿಂದ ಏನಾಯಿತು, ನಮ್ಮ ತಂಡದ ಕೈಯಿಂದ ಏನಾಯಿತು ಅದನ್ನು ಮಾಡ್ತಾ ಇದ್ದೀನಿ. ಇನ್ನಷ್ಟು ಅವರಿಗೆ ಸಹಕಾರ ಸಹಾಯ ಬೇಕಾಗಿದೆ. ಸೊ ನಿಮ್ಮಿಂದ ಸಾಧ್ಯ ಆದರೆ ಈ ಡೀಟೇಲ್ ಹಾಕ್ತೀನಿ ಎಲ್ಲಿ ಶಾಲೆ ಅಂತ. ನಿಮ್ಮಿಂದ ಆಗೋದನ್ನ ಮಾಡಿ. ನಿಮ್ಮೂರಲ್ಲೂ ಈ ಥರ ಶಾಲೆಗಳಿದ್ರೆ ಹೋಗಿ, ಅಲ್ಲೂ ಕಷ್ಟಗಳಿರುತ್ತೆ, ಆದಷ್ಟು ಹೆಲ್ಪ್ ಮಾಡಿ.